2 ವರ್ಷಗಳ ಕಾಲ ಕೊರೋನಾ ಸಮಯದಲ್ಲಿ ಸಹಕಾರಿ ಸಪ್ತಾಹವನ್ನು ನಾವು ಒಂದು ಇತಿಮಿತಿಯೊಳಗೆ ಮಾಡಿ ಮುಗಿಸಿದ್ದೇವೆ. ಈ ಸಲ ಕೊರೋನಾ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ನಮ್ಮ ರಾಜ್ಯದಲ್ಲಿ ಕೊರೋನಾ ಕಮ್ಮಿ ಆಗಿದ್ದರಿಂದ ನಮ್ಮ ರಾಜ್ಯದ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಸ್ವಲ್ಪ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಜನರಿಗೆ ತಿಳಿಸುವ ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ನಿನ್ನೆ ದಿವಸ ಕರ್ನಾಟಕ ರಾಜ್ಯದ ಗುಲ್ಬರ್ಗದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಸಹಕಾರಿ ಸಪ್ತಾಹ ನಡೆದಿತ್ತು. ಮುಖ್ಯಮಂತ್ರಿಗಳು ಭಾಗವಹಿಸಿದರು. ನಿನ್ನೆ ನಮ್ಮ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಪ್ತಾಹವನ್ನು ನಾವು ಉಡುಪಿಯ ಉಚ್ಚಿಲದಲ್ಲಿ ಮಾಡಿ ಮುಗಿಸಿದ್ದೇವೆ. ಭಾಳಷ್ಟು ಸಂಖ್ಯೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಪ್ತಾಹವನ್ನು ಜನರಿಗೆ ಸಹಕಾರಿ ತತ್ವ ತಲುಪುವ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ನಡೀಲಿಕ್ಕಿದೆ. ನಮಗೆ ಆ ದಿವಸ ರಾಜ್ಯ ಮಟ್ಟದ ಸಪ್ತಾಹವನ್ನು ನಡೆಸಲಿಕ್ಕೆ ಮಹಾಮಂಡಲದವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ದಿವಸದ ವಿಷಯ ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರಿ ಸಹಭಾಗಿತ್ವವನ್ನು ಬಲಗೊಳಿಸುವುದು ಅಂತ. ಅಂದರೆ ಸಹಕಾರಿ ಕ್ಷೇತ್ರ ಬರೀ ನಾವು ರೈತರಿಗೆ ಸಾಲ ಕೊಡೋದು ಮಾತ್ರ ಅಲ್ಲ, ಸಾರ್ವಜನಿಕ ಖಾಸಗಿ ಮತ್ತು ಸಹಭಾಗಿತ್ವದಲ್ಲಿ ಉದ್ಯಮಶೀಲ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಚಿಂತನೆಯಿಂದ ಆ ದಿವಸದ ವಿಷಯ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 18ರಂದು ಬೆಳಗ್ಗೆ ಇಲ್ಲಿ ನಮ್ಮ ಬ್ಯಾಂಕಿನಿಂದ ಕರಾವಳಿ ಉತ್ಸವದ ಮೈದಾನದವರೆಗೆ ಒಂದು ವಾಹನಗಳ ಜಾಥವನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಸುಮಾರು 20 ಟ್ಯಾಬ್ಲೋಗಳು ಭಾಗವಹಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೊಟ್ಟಿದ್ದೇವೆ. ಅಂದರೆ ಮೊಳಹಳ್ಳಿ ಶಿವರಾಯರನ ಮೊದಲನೇ ಟ್ಯಾಬ್ಲೋ ಆಗಿಟ್ಕೊಂಡು ಅದರ ಜೊತೆ ವಿವಿಧ ವಾಹನಗಳನ್ನು ಅದರ ಜೊತೆಯಲ್ಲಿ ಇಟ್ಕೊಂಡು ಸುಮಾರು 20 ಟ್ಯಾಬ್ಲೋ ನಾವು ಆ ದಿವಸ ಮಾಡಲಿಕ್ಕಿದ್ದೇವೆ. ಸಹಕಾರಿ ರಥ ಮುಂದೆ ಇರ್ತೇವೆ. ಮೊನ್ನೆ ದಿವಸ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ರಥವನ್ನು ಸಹಕಾರಿ ಕ್ಷೇತ್ರದ ಪ್ರಚಾರಕ್ಕೋಸ್ಕರ ಯಾಕೆ ಏನು ಸಹಕಾರದಿಂದ ಜನರಿಗೆ ಪ್ರಯೋಜನ ಸಿಗ್ತದೆ ಅನ್ನುವಂಥ ವಿಷಯದ ಬಗ್ಗೆ 2 ಜಿಲ್ಲೆಗಳಲ್ಲಿ ಆ ಸಹಕಾರ ರಥವನ್ನು ಬಿಟ್ಟಿದ್ದೇವೆ. ನಾಳ್ದು ಕೂಡ ಅದು ಇಲ್ಲಿ ಬರ್ತದೆ. ಮತ್ತು ಎಲ್ಲ ರೀತಿಯ ನಿಮಗೆ ಈಗಾಗಲೇ ಕೊಟ್ಟಾಗಿ 20 ಟ್ಯಾಬ್ಲೆಗಳನ್ನು ನಾವು ಮಾಡಿದ್ದೇವೆ. ಒಂದೊಂದು ಸಂಸ್ಥೆಯಿಂದ ಒಂದೊಂದು ಈ ರೀತಿಯಾಗಿ ಜನರಿಗೆ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ತಿಳಿಸ್ಕೋಸ್ಕರ ನಾವು ಆ ವಾಹನ ಜಾಥವನ್ನು ಮಾಡಿದ್ದೇವೆ. ನಿನ್ನೆ ಸುಮಾರು 1,000 ದ್ವಿಚಕ್ರ ವಾಹನಗಳು ನಮ್ಮ ಉಡುಪಿಯಲ್ಲಿ ಈ ಇದು ಮೆರವಣಿಗೆಯಲ್ಲಿ ಭಾಗವಹಿಸಿತು. ಆದರೆ ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ಒಂದು ಮೆರವಣಿಗೆಗೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಚತುಷ್ಪಥ ವಾಹನಗಳಲ್ಲೇ ಇಲ್ಲಿಂದ ಕರಾವಳಿ ಉತ್ಸವದ ಮೈದಾನದವರೆಗೆ ಹೋಗ್ತಾ ಇದ್ದೇವೆ. ಸುಮಾರು 800-900 ಚತುಷ್ಪಥ ವಾಹನಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ. ಮತ್ತು ಆ ದಿವಸ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ರವರು ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ವರ್ಷ ನಮ್ಮಲ್ಲಿ 5 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಜನ ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಿಂದ ಜಯಕರ್ ಶೆಟ್ಟಿ ಇಂದ್ರಾಳಿ, ಯಶ್ಪಾಲ್ ಸುವರ್ಣ. ಈ ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನಿತ್ಯಾನಂದ ಮುಂಡೋಡಿ ಮತ್ತು ಕೊಂಕೋಡಿ ಪದ್ಮನಾಭ ಮತ್ತು ಸದಾಶಿವರೈ ಅವರಿಗೆ 3 ಜನರಿಗೆ ಇಲ್ಲಿ ಆ ದಿವಸದ ಕಾರ್ಯಕ್ರಮದಲ್ಲಿ ಅದನ್ನು ಆ ಪ್ರಶಸ್ತಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಉತ್ತಮ ನವೋದಯ ಸ್ವಸಹಾಯ ಸಂಘಗಳನ್ನು ಪುರಸ್ಕರಿಸಲಿಕ್ಕೆ
ನಮ್ಮ MP ಅವರು ನಳಿನ್ ಕುಮಾರ್ ಅವರು ಬರ್ತೀನಿ ಹೇಳಿದ್ದಾರೆ. ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ GT ದೇವೇಗೌಡರು, ಮಹಾಮಂಡಲದ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಮತ್ತು ಶಾಸಕರು ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಮತ್ತು ಇಲ್ಲಿಯ ಎಲ್ಲ ನಮ್ಮ ಮಂಗಳೂರಿನ ಕೇಂದ್ರದ ಎಲ್ಲ ವೇದವ್ಯಾಸ್ ಕಾಮತ್ ಇರ್ಬೋದು, ಖಾದರ್ ಇರ್ಬೋದು, ಮತ್ತು ಭರತ್ ಶೆಟ್ಟಿ ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಜಯಾನಂದ್ ಅಂಚನ್ರವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಸಲದ ವಿಶೇಷತೆ ಅಂತ ಹೇಳಿದರೆ ಕ್ಯಾಂಪ್ಕೋ ಕೂಡ ನಮ್ಮ ಜೊತೆ ಇದ್ದು ಅವರದ್ದು ಒಂದು ಟ್ಯಾಬ್ಲೋವನ್ನು ಅದರಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ಕ್ಯಾಂಪ್ಕೋ ಅಂತ ಹೇಳಿದರೆ ಕೃಷಿಕರ ಬೆಳೆಯಾದ ಅಡಿಕೆಯನ್ನು ಖರೀದಿಸಿ ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಅವರಿಗೆ ಉತ್ತಮ ಬೆಲೆಯನ್ನು ಕೊಡುವಂಥ ಒಂದು ಸಂಸ್ಥೆ ಆಗಿದ್ದು, ಅದು ಕೂಡ ಸಹಕಾರಿ ಸಂಸ್ಥೆ ಆಗಿರೋದ್ರಿಂದ ನಮ್ಮ ಜೊತೆ ಅದರ ಅಧ್ಯಕ್ಷರಾದಂಥ ಕಿಶೋರ್ ಕೊಡಿಯವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಹಾಲು ಒಕ್ಕೂಟದ ಅವರು ನಮ್ಮ ಜೊತೆ ಭಾಗವಹಿಸಿರೋದ್ರಿಂದ ಅವರ ಹೊಸ ಏನು ಪ್ರಾಡಕ್ಟ್ ಇದೆ ಅದನ್ನು ಅಲ್ಲಿ ಬಿಡುಗಡೆ ಮಾಡಲಿಕ್ಕಿರೋದ್ರಿಂದ ಅದರ ಅಧ್ಯಕ್ಷರಾದಂಥ ಸುಚರಿತಾ ಶೆಟ್ಟಿಯವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಮೀನುಗಾರರ ಮಹಾಮಂಡಲದ ಪರವಾಗಿ ಅದರ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಅವರು ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸಹಕಾರ ರತ್ನ ನೀಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ ಸೆಕ್ರೆಟರಿ ಆದಂಥ ಶಿವಯೋಗಿ ಕಳಿಸದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ ಇವರು, ಮತ್ತು RCS ನಮ್ಮ ಕ್ಯಾಪ್ಟನ್ ರಾಜೇಂದ್ರ ಅವರು ಭಾಗವಹಿಸ್ತಾ ಇದ್ದಾರೆ. ರವಿಕುಮಾರ್ ಜಿಲ್ಲಾಧಿಕಾರಿ ಅವರು, ಶಶಿಕುಮಾರ್ ಪೊಲೀಸ್ ಕಮಿಷನರ್ ಅವರು, ಇವರೆಲ್ಲರೂ ಭಾಗವಹಿಸಲಿದ್ದಾರೆ. ಈ ರೀತಿಯಾಗಿ ಸಹಕಾರಿ ಜಾಥವನ್ನು ನಾವು ಸುಮಾರು 9 ಗಂಟೆಗೆ ಇಲ್ಲಿಂದ ಪ್ರಾರಂಭಗೊಳಿಸಿ 10 ಗಂಟೆಗೆ ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು 10 ಗಂಟೆಗೆ ನಾವು ಉದ್ಘಾಟಿಸ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಇದನ್ನು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಪ್ರಸಾದ್ ಕೌಶಲ್ರವರು ನಮ್ಮ ಜೊತೆ ಇದ್ಕೊಂಡು ಎಲ್ಲವನ್ನು, ಉಡುಪಿ ಜಿಲ್ಲೆಯವರ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಜಯಕರ್ ಶೆಟ್ಟಿಯವರು, ಇವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು 5ನೇ ದಿವಸದ ಕಾರ್ಯಕ್ರಮ ಆಗಿರೋದ್ರಿಂದ ವಿಶಿಷ್ಟ ರೀತಿಯಲ್ಲಿ ಕೊರೋನಾ ಕಮ್ಮಿ ಆಗಿರುವುದರಿಂದ ಜನರಿಗೆ ಸಹಕಾರಿ ಕ್ಷೇತ್ರದ ತತ್ವಗಳ ಬಗ್ಗೆ ತಿಳಿಸಬೇಕು. ಸಹಕಾರಿ ಕ್ಷೇತ್ರವನ್ನು ಈ ಕ್ಷೇತ್ರಕ್ಕೆ ಇನ್ನಷ್ಟು ಜನರನ್ನು, ಈಗಾಗಲೇ 30 ಕೋಟಿ ದೇಶದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಜನರು ಸದಸ್ಯರಾಗಿದ್ದಾರೆ. ಇನ್ನೂ ಅಷ್ಟು ಹೆಚ್ಚಿನ ಜನರನ್ನು ಈ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಈ ಕ್ಷೇತ್ರದ ಉಪಯೋಗವನ್ನು ಎಲ್ಲ ಜನರು ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಹಾಮಂಡಲದ ಪರವಾಗಿ ನಾವು ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹವನ್ನು ಇಲ್ಲಿ ಆಚರಿಸಿದ್ದಾರೆ.